ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ವತಿಯಿಂದ ಕಾಗ್ನಿಜೆಂಟ್ ರೋಟರಿ ಪ್ರಾಯೋಜಕತ್ವದಲ್ಲಿ 15 ಕಂಪ್ಯೂಟರ್ ಹಸ್ತಾಂತರ ಹಾಗೂ ಕಂಪ್ಯೂಟರ್ ಲ್ಯಾಬ್ನ ಉದ್ಘಾಟನಾ ಕಾರ್ಯಕ್ರಮ ಸಿದ್ದಕಟ್ಟೆಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಡೆಯಿತು. ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಅಧ್ಯಕ್ಷ ರಾಘವೇಂದ್ರ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆ 10 ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ವಿದ್ಯಾಸೇತು ಯೋಜನೆಯ ಮೂಲಕ ಕಾಗ್ನಿಜೆಂಟ್ ಸಹಕಾರದೊಂದಿಗೆ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಅಂದಾಜು 4.5 ಲಕ್ಷ ರೂಪಾಯಿ ಮೌಲ್ಯದ 15 ಕಂಪ್ಯೂಟರ್ಗಳನ್ನು ಈ ಕಾಲೇಜಿಗೆ ಕೊಡುಗೆಯಾಗಿ ನೀಡಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿಯ ಸಹಕಾರದೊಂದಿಗೆ 125 ಕಂಪ್ಯೂಟರ್ಗಳನ್ನು ತಾಲೂಕಿನ ವಿವಿಧ ಕಾಲೇಜುಗಳಿಗೆ ನೀಡುವುದಾಗಿ ಮಾಹಿತಿಯನ್ನ ನೀಡಿದ್ರು. ಪೇಪರ್ ಪೆನ್ನಿನಿಂದ ಹಿಡಿದು ಶಾಲೆಗಳಿಗೆ ಬೇಕಾಗುವಂತಹ ಕಂಪ್ಯೂಟರ್ ಕೊಠಡಿಗಳನ್ನೆಲ್ಲವನ್ನು ಕೊಡುವಂತಹ ವ್ಯವಸ್ಥೆಯನ್ನು ವಿದ್ಯಾಸೇತು ಯೋಜನೆ ಅಂತ ಹೇಳ್ತೇವೆ. ಅಂತಹ ವಿದ್ಯಾಸೇತು ಯೋಜನೆ ಅಡಿಯಲ್ಲಿ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಹಾಗೂ ಕಾಂಗ್ನೆಂಟ್ ಹೇಳುವಂತಹ 2 ಸಂಸ್ಥೆಗಳ ಸಹಯೋಗದೊಂದಿಗೆ ಸಿದ್ದಕಟ್ಟೆ ಕಾಲೇಜಿಗೆ ನಾವು 15 ಕಂಪ್ಯೂಟರ್ಗಳು ಅಂದಾಜು 4.5 ಲಕ್ಷ ಮೌಲ್ಯದ ಕಂಪ್ಯೂಟರ್ ಈ ಶಾಲೆಗೆ ನಾವು ಕೊಟ್ಟಿದ್ದೇವೆ. ಹಾಗೆ ಪಕ್ಕದ ವಾಮದಪದ ಶಾಲೆಗೆ ಕೂಡ 10 ಕಂಪ್ಯೂಟರ್ ಅಂದಾಜು 3 ಲಕ್ಷ ರೂಪಾಯಿ ಮೌಲ್ಯದ ಕಂಪ್ಯೂಟರ್ ನಾವು ಕೊಟ್ಟಿದ್ದೇವೆ ನಮ್ಮ ಕ್ಲಬ್ಬಿನ ವತಿಯಿಂದ. ಮುಂದಿನ ವರ್ಷ ಅಂದ್ರೆ ಈ ವರ್ಷ, ಆಕ್ಚುಲಿ ವರ್ಷ ಅಂತ ಹೇಳಿದ್ರೆ 31 ಕ್ಯಾಲೆಂಡರ್ ವರ್ಷ ಅಲ್ಲ, ಲೆಕ್ಕ ಪರಿಶೋಧಕರಿಗೆ 31 ಮಾರ್ಚ್ ವರ್ಷ, ಆದ್ರೆ ರೋಟರಿ ಅವರಿಗೆ ಈ ವರ್ಷ ಹೇಳಿದ್ರೆ ಜೂನ್ 31ರವರೆಗೆ ನಮಗೆ ಈ ವರ್ಷ. ಹಾಗೆ ಈ ವರ್ಷ ನಾವು ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಹಾಗೂ ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿ ಇದರ ಜಂಟಿ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ 125 ಕಂಪ್ಯೂಟರ್ಗಳನ್ನು ಕೊಡುವಂತ ಯೋಜನೆ ಮಾಡಿದ್ದೇವೆ. ಶಾಸಕ ರಾಜೇಶ್ ನಾಯ್ಕ್ ಅವರು ಲ್ಯಾಬ್ ಉದ್ಘಾಟಿಸಿ ಕಂಪ್ಯೂಟರ್ ಹಸ್ತಾಂತರಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಂಪ್ಯೂಟರ್ ನಮ್ಮ ಜೀವನದ ಭಾಗವಾಗಿದೆ. ಜಗತ್ತು ವೇಗಗತಿಯಲ್ಲಿ ಸಾಗುತ್ತಿದ್ದು ಇಂದಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿದೆ, ಜೊತೆಗೆ ಸ್ಪರ್ಧೆಯನ್ನ ಎದುರಿಸಬೇಕಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ರೋಟರಿ ಸಂಸ್ಥೆ ನೀಡಿದ ಇಂತಹ ಅವಕಾಶಗಳನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಉನ್ನತವಾದ ಗುರಿಯನ್ನ ಇಟ್ಟುಕೊಂಡು ಮುಂದುವರಿಯಬೇಕು. ನಮ್ಮ ನಿರಂತರ ಪ್ರಯತ್ನದಿಂದ ಗುರಿಯನ್ನ ಮುಟ್ಟಲು ಸಾಧ್ಯವಿದೆ ಎಂದ ಅವರು, ದೇಶ ಪರಿವರ್ತನೆಯ ಕಾಲಘಟ್ಟದಲ್ಲಿದ್ದು ಯುವಕರ ಕೈಯಲ್ಲಿ ದೇಶದ ಭವಿಷ್ಯ ಇದೆ. ಉತ್ತಮವಾದ ನಾಯಕತ್ವ ದೇಶಕ್ಕೆ ಸಿಕ್ಕಿದ್ದು ಜಗತ್ತಿನ ಮುಂದೆ ಭಾರತ ಗುರುತಿಸಿಕೊಳ್ಳುವಂತಾಗಿದೆ ಎಂದು ಹೇಳಿದರು. ಕಂಪ್ಯೂಟರ್ ಎಲ್ಲರಿಗೆ ಒಂದು ನಮ್ಮ ಜೀವನದ ಭಾಗವಾಗಿರುತ್ತದೆ. ಕಂಪ್ಯೂಟರ್ ಗೊತ್ತಿಲ್ಲದವರಿಗೆ ಯಾವುದೂ ಆಗುವುದಿಲ್ಲ ಅಂತ ಒಂದು ಕಾಲ ಇತ್ತು. ನಾವೆಲ್ಲ ಶಾಲೆ ಹೋಗುವಾಗ ನಮ್ಮ ಕಲ್ಪನೆಯಲ್ಲೂ ಕೂಡ ಇರಲಿಲ್ಲ. ನಾನು ನನ್ನ ವ್ಯವಹಾರ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಫ್ಯಾಕ್ಸ್ ಬಂತು 85-86 ಅಲ್ಲಿ. ನಾನೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಅದು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇತ್ತು. ಆಮೇಲೆ ನಮ್ಮ ವಕೀಲರು ಹೇಳಿದರು, ಇಂಜಿನಿಯರ್ ಮಿಷನ್ ಅಲ್ಪ ಪಾಟ್ನ ಮೂಲ ಬರ್ತೀನಿ ಡಾಕ್ಯುಮೆಂಟ್ ಅಂತ ಫಸ್ಟ್. ಆಗ ಅವ್ರು ಹೇಳಿದರು, ನಾರಾಯಣಾಚಾರ್ಯ ಅಂತ ಲೀಡಿಂಗ್ ಅಡ್ವೊಕೇಟ್ ಮ್ಯಾನ್, ಅವ್ರು ಹೇಳಿದ್ರು ನಾನು ಸಾಯೋ ಮೊದಲು ಏನೆಲ್ಲ ನೋಡ್ಲಿಕ್ಕಿದ್ದಾರೆ ಅಂತ. ಹಾಗೆ ಅವರು ಅದರ ನಂತರ ಒಂದು 10 ವರ್ಷ ಬದುಕಿದ್ರು. ಸಂಘಬಿಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಪೂಜಾರಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಪ್ರಭಾಕರ್, ರೋಟರಿ ವಲಯ ಲೆಫ್ಟಿನೆಂಟ್ ಅವಿಲ್ ಮೆನೇಜಸ್, ಪ್ರಮುಖರಾದ ಸುರೇಶ್ ಕುಲಾಲ್, ದಾಮೋದರ್ ಪೂಜಾರಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಸಂದೇಶ್ ಶೆಟ್ಟಿ ಪೊಡಂಬು, ರೋಟರಿ ಸದಸ್ಯರಾದ ಸೀತಾರಾಮ್ ಶೆಟ್ಟಿ, ಹರಿಪ್ರಸಾದ್ ಶೆಟ್ಟಿ, ರಾಮಚಂದ್ರ ಶೆಟ್ಟಿಗಾರ್, ವಿಜಯ ಫರ್ನಾಂಡಿಸ್, ಐವನ್ ಮೆನೇಜಸ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲೆ ಸೌಮ್ಯ ಎಚ್ಕೆ ಸ್ವಾಗತಿಸಿ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ನ ಕಾರ್ಯದರ್ಶಿ ರಮೇಶ್ ನಾಯಕ್ ರಾಯಿ ವಂದಿಸಿದ್ರು. ಬಳಿಕ ವಾಮದಪದವು ಪದವಿ ಕಾಲೇಜಿಗೆ ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ 10 ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನಿರ್ದೇಶಕಿ ಸುಲೋಚನಾ ಭಟ್ ಉದ್ಘಾಟಿಸಿದರು. ಪ್ರಾಂಶುಪಾಲ ಪ್ರೊಫೆಸರ್ ಹರಿಪ್ರಸಾದ್ ಶೆಟ್ಟಿ, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ವಿನೋದ್, ವಾಸುಮುಗೇರ, ಮೋಹನ್ ದಾಸ್ ಗಟ್ಟಿ ಹಾಜರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.